ಚುನಾವಣೆ ಬಂದ ಸಂದರ್ಭ ಅವ್ರು ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ಇಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಮಾಡಿದ್ದೀವಿ ಅದನ್ನು ಹೇಳ್ತೇವೆ. ಸರ್, ರಾಹುಲ್ ಗಾಂಧಿ ಅವರು ಬಂದು 150 ಸೀಟ್ ಇದು ಟಾರ್ಗೆಟ್ ಇಟ್ಟಿದ್ದಾರೆ. ನಿಮ್ಮದು 150, JDSನವ್ರದ್ದು 150. ಒಟ್ಟು ಎಷ್ಟು ಸೀಟ್ ಗೊತ್ತಾಗ್ತಿಲ್ಲ ರಾಜ್ಯದಲ್ಲಿ? 28 ಲೋಕಸಭೆ ತಾನೆ. 28 ಲೋಕಸಭೆ ಚುನಾವಣೆ ಮುಂಚೆ ಮೊನ್ನೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವ್ರು ಹೇಳಿದ್ದೇನು, BJPಗೆ 2 ಸೀಟ್ ಬರುತ್ತೆ, 2 ಬರಲ್ಲ, ನಮ್ಗೆ 26ಕ್ಕೂ ಜಾಸ್ತಿ ಬರುತ್ತೆ ಅಂತ. ಎಷ್ಟು ಬಂತು ಅವ್ರಿಗೆ? ಒಂದೇ ಒಂದು ಸೀಟು. ನಾವು ಆ ರೀತಿ ಕೊಚ್ಕೊಂಡ್ಲಿಲ್ಲ, 25 ಸೀಟ್ ಗೆದ್ವಿ. ಅದರ ನಂತರ ವಿಧಾನಸಭೆ ಚುನಾವಣೆ, ಈಗಲೂ ನಾನೇ ಮುಖ್ಯಮಂತ್ರಿ ಅಂದರು ಸಿದ್ದರಾಮಯ್ಯ, ಚುನಾವಣೆ ಮುಂಚೆ ಮುಂದೆ ಮುಖ್ಯಮಂತ್ರಿ ನಾನೇ ಅಂದರು. ಅವರೇ ಚಾಮುಂಡೇಶ್ವರಿ ಸೋತೋದ್ರು, ಸರ್ಕಾರ ಕಳ್ಕೊಂಡ್ರು, ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡ್ರು. ಉಪಚುನಾವಣೆಗಳೆಲ್ಲ ಕಡೆ ನಾವೇ ಗೆದ್ವಿ, ಗ್ರಾಮ ಪಂಚಾಯತಿ ನಾವೇ ಗೆದ್ವಿ. ನಾನು ಯಾಕೆ ಹೇಳ್ತೀನಿ ಅಂದರೆ ಅವ್ರಿಗೆ ಬರೀ ಘೋಷಣೆಯಲ್ಲಿದ್ದಾರೆ ಅವರು, ನಾವು ಸಾಧನೆಯಲ್ಲಿದ್ದೀವಿ. ಆಗ ಎಲ್ಲ ಚುನಾವಣೆಗಳು ನಾವು ಗೆದ್ದು ಬರ್ತಾಯಿದ್ದೀವಿ. ಮುಂದೆ ಬರೋದಂಥ ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ಕೇಂದ್ರ ನಾಯಕರು ಗುರಿ ಇಟ್ಕೊಂಡಿದ್ದಾರಲ್ಲ, 150 ಸ್ಥಾನಕ್ಕಿಂತ ಹೆಚ್ಚಿಗೆ ಕರ್ನಾಟಕ ರಾಜ್ಯದಲ್ಲಿ 28ರಲ್ಲಿ ಸಾಧ್ಯವಾದ 28 ಗೆಲ್ಲಂಥ ಪ್ರಯತ್ನವನ್ನು ರಾಜ್ಯದಲ್ಲಿ ನಾವು ಮಾಡ್ತೇವೆ.